ಚಾಲಿ ಪೋಲಿಲು ಯಶಸ್ವಿ ತುಳು ಚಿತ್ರದ ನಿರ್ದೇಶಕರು ಶ್ರೀ ವೀರೇಂದ್ರ ಶೆಟ್ಟಿ ಕಾವೂರೇನ ಎರಡನೇ ಚಿತ್ರ ಸುರುತ ಕನ್ನಡ ಚಿತ್ರ ಸವರ್ಣ ದೀರ್ಘ ಸಂಧಿ ರಾಜ್ಯಡೊಮ್ಮೆ ಶುಕ್ರವಾರ ಬಿಡುಗಡೆ ಆತನು. ತುಳು ಚಿತ್ರರಂಗಡು ಹೊಸ ದಾಖಲೆ ಬರೆಯಿನ ಚಾಲಿ ಪೋಲಿಲು ಚಿತ್ರದ ನಿರ್ದೇಶಕರು ವೀರೇಂದ್ರ ಶೆಟ್ಟಿ ತನ್ನ ವೀರು ಟಾಕೀಸ್ ಬೊಕ್ಕ ಲೈಲಾಕ್ ಎಂಟರ್ಟೈನ್ಮೆಂಟ್ ಬ್ಯಾನರ್ಡ್ ಲೂಶಿಂಗ್ಟನ್ ಥಾಮಸ್ ಹೇಮಂತ್ ಕುಮಾರ್ ಸಂಗೀತ ನಿರ್ದೇಶಕರು ಮನೋಮೂರ್ತಿಯರ ಪಾಲುದಾರಿಗೆ ನಿರ್ಮಾಣ ಆಯಿನ ಸವರ್ಣ ದೀರ್ಘ ಸಂಧಿ ಕನ್ನಡ ಚಲನಚಿತ್ರ ಶುಕ್ರವಾರ ಕುಡ್ಲ ಉಡುಪಿ ಬೊಕ್ಕ ರಾಜ್ಯದ ಬೇತೆ ಬೇತೆ ಚಿತ್ರಮಂದಿರಲೆಡು ಬಿಡುಗಡೆ ಕುಡ್ಲ ಭಾರತ್ ಮಾಲ್ ಬಿಗ್ ಸಿನಿಮಾಸ್ ನಡತಿನ ಉದಿಪನ್ ನೆಸ್ಟ್ ಪಾಲ್ಪಡೆಯಿನ ನಟೆ ಕುಸಲ್ ದರಸೆ ಶ್ರೀ ನವೀನ್ ಡಿ ಪಡೇಲ್ ತುಡರ್ ಬೆಳಗಾದ ಉದಿಪನ ಮಾಲ್ತದು ಯುವ ಪ್ರತಿಭೆಲಿಗೂ ನಮ್ಮ ಪ್ರೋತ್ಸಾಹ ಕೊರಡು ಮಾತೆಲ್ಲ ಚಿತ್ರ ತೋದು ಯಶಸ್ವಿ ಮಲ್ಪುಲೆ ಪಂಡದಕ್ಕೆ ಏನುಂಡೇರು. ಅಭಿನಯಿಸಿದಂಥ ಸವರ್ಣ ದೀರ್ಘ ಸಂಧಿ ಅಂತ ಒಂದು ದೊಡ್ಡ ಸಿನಿಮಾಕ್ಕೆ ಪ್ರೊಡ್ಯೂಸರ್ ನಮ್ಮ ಊರಿನವರೇ ಪ್ರೊಡ್ಯೂಸರು ಅವರ ಮುಖಾಂತರ ಒಂದು ಸಿನಿಮಾಕ್ಕೆ ಸಾಧನೆಗೆ ಕೈ ಹಾಕಿದ್ದಾರೆ. ಇವತ್ತು ಅದು ರಿಲೀಸ್ ಆಗುವ ದಿನ ಎಲ್ಲರೂ ಗಣ್ಯರ ಮುಖಾಂತರ ದೀಪ ಬೆಳಗಿಸಿ ಇವತ್ತು ಪ್ರಥಮ ಪ್ರದರ್ಶನಕ್ಕೆ ನಾವು ಚಾಲನೆಯನ್ನು ನೀಡ್ತಾ ಇದ್ದೇವೆ. ಎಲ್ಲರೂ ನಮ್ಮ ವೀರೇಂದ್ರ ಶೆಟ್ಟಿ ಅವರು ನಿಮಗೆ ಗೊತ್ತಿದೆ, ಅವರು ಚಾಲಿಪೋಲಿಲು ಚಿತ್ರದ ಮುಖಾಂತರ ಪ್ರಸಿದ್ಧಿ ಪಡೆದವರು. ಅವರು ಈ ಸಿನಿಮಾವನ್ನು ನಾಯಕ ನಟನಾಗಿ ನಿರ್ದೇಶಿಸಿದ್ದಾರೆ. ದಯವಿಟ್ಟು ಯುವ ಪ್ರತಿಭೆಗೆ ನಾವು ಪ್ರೋತ್ಸಾಹ ನೀಡಬೇಕು. ಈ ಸಿನಿಮಾವನ್ನು ಯಶಸ್ವಿನತ್ತ ಕಳಿಸುವಂಥ ಜವಾಬ್ದಾರಿ ಪತ್ರಿಕಾ ಮಾಧ್ಯಮ ಮತ್ತು ದೃಶ್ಯ ಮಾಧ್ಯಮದವರಿದೆ. ಚಿತ್ರ ಸುರೂರ್ದು ಅಕೇರಿ ಮುಟ್ಟ ಬಾರಿ ಪೊರ್ಲುಡೆ ಮೂರ್ದು ಬೈದನು ಪಣದು ನಟೆ ಭೋಜರಾಜ್ ವಾಮಂಜೂರು ತೆರಿಪಾಯರು. ರೌಡಿಸಮ್ ಆಗಲಿ ಬರುವಂಥ ಒಂದೊಂದು ಡೈಲಾಗ್ಗಳಾಗಲಿ ತುಂಬ ನಾವು ಎಣಿಸೋದಕ್ಕಿಂತ ಜಾಸ್ತಿ ನಾವು ನಕ್ಕು ಬಿಡ್ತೇವೆ. ಅಲ್ಲಿ ನ್ಯಾಚುರಲ್ ಆಗಿತ್ತು, ತುಂಬ ಅದ್ಭುತವಾಗಿತ್ತು. ಅದರಲ್ಲಿ ನಮ್ಮ ವೀರೇಂದ್ರ ಶೆಟ್ಟಿ ನಮ್ಮ ಗೆಳೆಯರು ಚಾಲಿ ಪೋಲಿ ಅಂತ ಒಂದು ಅದ್ಭುತವಾದಂಥ ಚಿತ್ರವನ್ನು ನಿರ್ದೇಶನ ಮಾಡಿದವರು, ರಚನೆ ಮಾಡಿದವರು. ವಿಶೇಷ ಅಂದರೆ 500 ದಿವಸ ಆ ಚಿತ್ರ ಓಡಿದೆ. ಅಂಥ ಒಂದು ಅದ್ಭುತ ಸಾಧಕ ನಮ್ಮ ಕರಾವಳಿಯ ಯುವ ಕಲಾವಿದ ವೀರೇಂದ್ರ ಶೆಟ್ಟಿ ಅವರು ಒಂದು ಪ್ರಮುಖ ಪಾತ್ರದಲ್ಲಿ ಕಥಾನಾಯಕನ ಪಾತ್ರದಲ್ಲಿ ಅಭಿನಯ ಮಾಡಿದ್ದಾರೆ. ರೌಡಿಸಂ ಕತೆಗೂ ಹಾಸ್ಯದ ಲೇಪನ ಪಾಡ್ದು ಇಡೀ ಚಿತ್ರ ಜನಕ್ಲಿಗೂ ಮೆಚ್ಚುಗೆ ಆಪಿಲಕ ಮಾಲ್ತದೇರು. ಚಿತ್ರ ಯಶಸ್ವಿ ಆವಡ್ಪಣದ ಶ್ರೀ ಜಗನ್ನಾಥ್ ಶೆಟ್ಟಿ ಬಾಳ ಹಾರೈಸಿರು. ಈಗಾಗಲೇ ಪ್ರೀಮಿಯರ್ ಶೋ ನೋಡಿದವರು ಸಿನಿಮಾವನ್ನು ಮೆಚ್ಚಿದ್ದಾರೆ. ನಾನು ಸಹ ಸಿನಿಮಾ ನೋಡಿದ್ದೇನೆ. ರೌಡಿಸಂ ಕತೆಗೆ ಹಾಸ್ಯದ ಲೇಪನವನ್ನು ಹಚ್ಚಿ ಇಡೀ ಸಿನಿಮಾ ಜನರಿಗೆ ಮನ ಮುಟ್ಟುವಂತೆ ಮಾಡಿದ್ದಾರೆ. ಮುಖ್ಯವಾಗಿ ಅವರೊಬ್ಬ ಒಳ್ಳೆಯ ಸಾಹಿತಿ. ಚಾಲಿ ಪೋಲಿ ಸಿನಿಮಾ ಮತ್ತು ದಬಕ್ ದಬಾಸ್ ಸಿನಿಮಾದಲ್ಲಿ ಅವರು ರಚಿಸಿದಂಥ ಹಾಡು ಭಾಳ ಸೂಪರ್ ಹಿಟ್ ಆಗಿತ್ತು. ಅದೇ ರೀತಿ ಈ ಸಿನಿಮಾದಲ್ಲಿ ಕೂಡ ಅವರ ರಚನೆಯ 3 ಹಾಡುಗಳು ಈಗಾಗಲೇ ಜನಪ್ರಿಯಗೊಂಡಿದೆ. ಎಲ್ಲರ ಬಾಯಲ್ಲಿಯೂ ಆ ಹಾಡನ್ನು ನಾವು ಕೇಳ್ತಾ ಇದ್ದೇವೆ. ವೀರೇಂದ್ರ ಶೆಟ್ಟಿ ಸಿನಿಮಾ ರಂಗದಲ್ಲಿ ಇನ್ನೂ ಎತ್ತರಕ್ಕೆ ಬೆಳೆಯಲಿ. ಈ ಸಿನಿಮಾ ಅರುಣ್ ಬಂಗೇರ ಬಾಲಕೃಷ್ಣ ಶೆಟ್ಟಿ ಚಿತ್ರಗ ಶುಭ ಹಾರೈಸಿರು. ವೀರೇಂದ್ರ ಶೆಟ್ಟಿಯರೇನ ಬೊಡಿದಿ ಶ್ರೀಮತಿ ತಾರಾಕ್ಷಿ, ನಿರ್ಮಾಪಕರು ಲೂಶಿಂಗ್ಟನ್ ಥಾಮಸ್, ನಟರು ಸುರೇಂದ್ರ ಬಂಟ್ವಾಳ್, ಗಿರೀಶ್ ಶೆಟ್ಟಿ ಕಾರ್ಯಕ್ರಮದ ಪಾಲ್ಪಡೆದಿದ್ದರು. ಪತ್ರಕರ್ತರು ಶ್ರೀ ರವೀಂದ್ರ ಶೆಟ್ಟಿ ಸಭೆ ನೆತ್ಕೊಂಡು ಪ್ರಸ್ತಾವನದ ಪಾತ್ರ ಪಂಡರು. ಸುವರ್ಣ ದೀರ್ಘ ಸಂಧಿ ತತ್ತಂಡು ಸವರ್ಣ ದೀರ್ಘ ಸಂಧಿ ವೀರೇಂದ್ರ ಶೆಟ್ಟಿ ಕಾವೂರೇನ ಕನ್ನಡ ಚಿತ್ರ ಬಾರಿ ಶೋಕಡೆ ಮೂರ್ದು ಬೈದನು. ಚಿತ್ರ ಬಾರಿ ಪೊರ್ಲಾತನು ಹೊಸ ನಮನೆದ ಚಿತ್ರ ಪಂಡದು. ಚಿತ್ರ ತೂಯಿನ ಪುಗಡ್ತೆದ ನಟೆ ಕುಸಲ್ ದರಸೆ ನವೀನ್ ಡಿ ಪಡೀಲ್ ಅಭಿಪ್ರಾಯಿಸಿದರು. ಚಿತ್ರದ ಪುದರೆ ಬಾರಿ ಕುತೂಹಲ. ಕನ್ನಡದ ವ್ಯಾಕರಣ ಸಂಧಿ ಸಮಾಸರೆ ಚಿತ್ರದ ಕಥಾವಸ್ತುದ ಉಲೈ ಬಾರಿ ಪೊರ್ಲುಡೆ ತುರಿದೇರು. ರೌಡಿಸಂದ ಕತೆ ಆಂಡ ಓಲುಲ ಲಾಂಗ್ ಮಚ್ಚಲೆದ ಛೇಂಕಾರ ಇಚ್ಚಿ ಕೆಬಿಕ ಆಕುನ ಸಂಗೀತ ಇಚ್ಚಿ ನವಿರಾಯನ ಹಾಸ್ಯ ಅಚ್ಚುಕಟ್ಟಾಯಿನ ಚಿತ್ರಕತೆ ಆತೆ ಸೋಕುದ ನಿರ್ದೇಶನ. ಇದು ಸುವರ್ಣ ದೀರ್ಘ ಸಂಧಿ ಅರೆ ತತ್ತಂಡು ಸವರ್ಣ ದೀರ್ಘ ಸಂಧಿ ಚಿತ್ರದ ವಿಶೇಷತೆ. ಚಿತ್ರತೂಯಿನ ಗಣ್ಯರು ಕುಸಲ್ ದರಸೆ ನವೀನ್ ಡಿ ಪಡೀಲ್ ಸೇರ್ನಂಚ ಮಾತೆರ್ಲ ಚಿತ್ರದ ಬಗೆಟು ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದರು. ಅಂದರೆ ವ್ಯಾಕರಣದ ಮುಖಾಂತರ ಒಂದು ಮಾಸ್ ಅಂದರೆ ಈ ಏನು ಹೇಳ್ತಾರೆ ಅದಕ್ಕೆ ಕನ್ನಡದಲ್ಲಿ ನೋಡಿ, ಇದನ್ನು ನೋಡಿ ನನ್ನ ಕನ್ನಡ ಅಲ್ಲಗಲ್ಲ ಆಗ್ತದೆ. ಅಂದರೆ ಅಷ್ಟು ವ್ಯಾಕರಣಗಳು ವೀರೇಂದ್ರ ಶೆಟ್ಟಿ ಅವರು ಸಮಾಸಗಳನ್ನು ತತ್ಸಮ ತತ್ವ ಎಲ್ಲವನ್ನು ಒಳಗೂಡಿ ಒಂದು ಸಿನಿಮಾ ನೋಡುವಾಗಲೇ ಒಂದು ಮನಸ್ಸಿಗೆ ಶಾಂತಿ ಆಗುತ್ತೆ. ಅಂದರೆ ಸಿನಿಮಾ ಅಂದರೆ ಕತ್ತಿ ಲಾಂಗ್ ಎಲ್ಲ ಇಟ್ಕೊಂಡ್ರೆ ಅದು ಸಿಕ್ ಅಂತ ಮ್ಯೂಸಿಕ್ ಎಲ್ಲ ತುಂಬ ಬಂದು ತಲೆಯನ್ನು ನೋವು ಮಾಡ್ತದೆ. ಇದು ಅಂಥ ದೃಶ್ಯಗಳಿದ್ರೂ ನೀವು ಕೂಲಾಗಿ ಒಂದು ನೋಡುವಂಥ ಒಂದು ಸಿನಿಮಾ ಭಾಳ ಖುಷಿ ಆಯಿತು. ಸವರ್ಣ ದೀರ್ಘ ಸಂಧಿ ನೀವು ನೋಡಿ, ಇದರಲ್ಲಿ ತುಂಬ ಕಲೀಲಿಕ್ಕಿದೆ. ಒಂದೊಂದು ಪ್ರೇಮಲ್ಲಿ ಸಹ ಒಂದೊಂದು ವಿಷಯಗಳಿದೆ. ಅಷ್ಟು ಬ್ಲ್ಯಾಂಕೆಟ್ ಅಷ್ಟು ನಿರ್ದೇಶನ ಮಾಡಿದ್ದಾರೆ. ಅದು ನೋಡುವಾಗ ನಾನು ಆರ್ಟಿಸ್ಟ್ ಆಗಿ ನನಗೆ ಭಾಳ ಖುಷಿಯಾಗಿದೆ ಸಿನಿಮಾ.
ಇವರೊಂದು ವೀರೇಂದ್ರ ಶೆಟ್ಟಿ ಅವರ ಒಂದು ಅಪರೂಪದ ಕೊಡುಗೆ ಕನ್ನಡ ಸಿನಿಮಾ ಇಂಡಸ್ಟ್ರಿ ವಿಭಿನ್ನ ರೀತಿಯಲ್ಲಿ ನಿರೂಪಣೆ ಮಾಡಿದ್ದಾರೆ. ಭಾರಿ ಭಾರಿ ಖುಷಿ ಆಗಿದೆ.